34ನೇ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೈಂದನಡಕದಲ್ಲಿ ಸಾರ್ವಜನಿಕ ಆಟದ ಮೈದಾನದ ಪ್ರವೇಶ ದಾರಿಯನ್ನ ಮುಚ್ಚಿ ಧರ್ಮಾಧಾರಿತ ರಾಜಕಾರಣದ ಮೂಲಕ ಸಮಾಜದ ಸಾಮರಸ್ಯವನ್ನ ಒಡೆಯುವ ಹುನ್ನಾರ ಗ್ರಾಮ ಪಂಚಾಯತ್ ನಡೆಸಿದ್ದು ಇದೊಂದು ಸಂಘರ್ಷದ ವಾತಾವರಣ ಉಂಟುಮಾಡುವ ಕಾರ್ಯವಾಗಿದೆ ಎಂದು ಮೈಂದನಡಕ ಶಾಂತಿ ಸೌಹಾರ್ದತೆ ಉಳಿಸಿ ಹೋರಾಟ ಸಮಿತಿ ಆರೋಪಿಸಿದೆ। ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಎ ಜತೀಂದ್ರ ಶೆಟ್ಟಿ ಅಲಿಮಾರಪುರ ಮಾತನಾಡಿ, ಕಳೆದ 8 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಸುಮಾರು 55 ಸೆಂಟ್ಸ್ ಈ ಜಾಗವನ್ನ ಸಾರ್ವಜನಿಕ ಮೈದಾನಕ್ಕೆ ಕೊಡಿಸಿದವನು ನಾನು। ಆದರೆ ಇದೀಗ ಈ ಜಾಗ ಕಂದಾಯ ಇಲಾಖೆಯ ವಶದಲ್ಲಿದ್ದು ಸ್ಥಳೀಯ ಗ್ರಾಮ ಪಂಚಾಯತ್ ಈ ಮೈದಾನ ಪ್ರವೇಶಿಸುವ ಜಾಗದಲ್ಲಿ ಅಗರು ನಿರ್ಮಿಸಿ ಮೈದಾನ ಪ್ರವೇಶಿಸದಂತೆ ಮಾಡಿದ್ದು ಒಂದು ಧರ್ಮಕ್ಕೆ ಮೀಸಲಿಡುವ ಹುನ್ನಾರ ನಡೆಸಿದಂತಿದೆ। ಈ ಮೈದಾನದಲ್ಲಿ ಮಕ್ಕಳು ಸೈಕಲ್ ಸವಾರಿ ಮಾಡುವುದು, ಆಟವಾಡುವುದು, ವಾಕಿಂಗ್ ಮಾಡುತ್ತಿದ್ರು। ಪಕ್ಕದಲ್ಲಿ ಕ್ರೈಸ್ತ ಧರ್ಮದವರ ದಫನ ಭೂಮಿ ಹಾಗೂ ಪ್ರಾರ್ಥನಾ ಮಂದಿರವಿದೆ। ವಾರ್ಷಿಕ ಹಾಗೂ ತಿಂಗಳ ಮರಣ ಪೂಜೆಗೆ ಬರುವವರಿಗೆ ವಾಹನ ಪಾರ್ಕಿಂಗ್ಗೆ ಅನುಕೂಲವಾಗುತ್ತಿತ್ತು। ಆದ್ದರಿಂದ ತಕ್ಷಣ ಮೈದಾನ ಪ್ರವೇಶ ದ್ವಾರದಲ್ಲಿ ಮಣ್ಣು ಅಗೆದಲ್ಲಿ ಮೂರೆ ಅಳವಡಿಸಿ ಮಕ್ಕಳಿಗೆ ಆಟವಾಡಲು ಅವಕಾಶ ನೀಡಬೇಕು। ಅಲ್ಲದೆ ಈ ಹಿಂದಿನಂತೆ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಅವರು ಆಗ್ರಹಿಸಿದರು। ಇದು ಮೈಂದಡ್ಕ ಮೈದಾನ ಅಂತ 34ನೇ ನೆಕ್ಕಿಲಾಡಿ ಗ್ರಾಮದಲ್ಲಿರುವಂತದ್ದು। ಆ 34ನೇ ನೆಕ್ಕಿಲಾಡಿ ಗ್ರಾಮದಲ್ಲಿ ಒಂದು ಆಟದ ಮೈದಾನ ಅಂತ ಇರಲಿಲ್ಲ। ಆ ಆಟದ ಮೈದಾನವನ್ನು ನಾವು 8 ವರ್ಷ ಸತತ ಹೋರಾಟ ಮಾಡಿ ನ್ಯಾಯಾಲಯದ ಮುಖಾಂತರ ನಾನೇ ಸ್ವತಃ ಖರ್ಚು ಮಾಡಿ ಎಲ್ಲವನ್ನು ಅನುಭವಿಸಿ ನಾನು ಆ ಒಂದು 55 ಸೆನ್ಸ್ ಜಾಗವನ್ನು ನಮ್ಮ ನ್ಯಾಯಾಲಯದ ಮುಖಾಂತರ ನಾನು ಸಾರ್ವಜನಿಕ ಆಟದ ಮೈದಾನಕ್ಕೆ ಬಿಡುವಂತೆ ಮಾಡಿ ಪ್ರಯತ್ನ ಮಾಡಿ ಕೊಡಿಸಿದವನ್ನ ನಾನು। ಆದ್ರೆ ಮೊನ್ನೆ ಏಕಾಏಕಿ ಕೆಲವು ಹುಡುಗರು, ಇದು ನಾನು ಡೈರೆಕ್ಟ್ ಆಗಿ ಆಪದಲ್ಲಿ ಮಾಡಬಹುದು, ಪಂಚಾಯತ್ ಪ್ರೇರಣೆಯಿಂದ ಕೆಲವು ಹುಡುಗರು ಬಂದು ಏಕಾಏಕಿ ಮೈದಾನಕ್ಕೆ ಹೋಗುವ ಮಾರ್ಗವನ್ನು ಮಣ್ಣು ಹಾಕಿ ಗಿಡವನ್ನು ನೆಟ್ಟು ಬಂದ್ ಮಾಡಿ, ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಯಾವುದೇ ಪಕ್ಷ ಇರ್ಬೋದು, ಒಬ್ಬೊಬ್ಬರು ಒಂದು ಪಕ್ಷ, ಆದರೆ ಸಮಾಜದ ವಿಷಯ ಬರುವಾಗ ನಾವು ಸಾಮಾಜಿಕ ಚಿಂತಕರು, ನಮಗೆ ಪಕ್ಷ ಇಲ್ಲ, ಭೇದ ಇಲ್ಲ, ಮತ ಇಲ್ಲ, ಜಾತಿ ಇಲ್ಲ, ಯಾವುದಿಲ್ಲ ನಮ್ಮ ಸಂಸ್ಥೆಗೆ। ನಮ್ದು ಮನವಿ ಇಷ್ಟೇ, ತಮ್ಮ ಪತ್ರಿಕೆ ಮೂಲಕ ಕೂಡಲಲ್ಲಿ ಮೋರಿಯನ್ನು ಅಳವಡಿಸಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಕಾಶ ಕೊಡಿ। ಮುಂಚೆ ನಡೆಯುತ್ತಿದ್ದ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅದೇ ರೀತಿ ಕಾರ್ಯಕ್ರಮವಾಗಲಿ, ಇದು ನಮ್ಮ ಮುಖ್ಯ ಬೇಡಿಕೆ। ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ರಾಜ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ರೂಪೇಶ್ ರೈ ಉಪಸ್ಥಿತರಿದ್ದರು।